ಡ್ರಗ್ಸ್ ವಿರುದ್ಧದ ಕಾರ್ಯಾಚರಣೆಯನ್ನು ಬಿಗಿಗೊಳಿಸಿರುವ ಮಂಗಳೂರು ಪೊಲೀಸರು ಡ್ರಗ್ಸ್ ಸೇವನೆಗೆ ಸಂಬಂಧಿಸಿ ಕಾಲೇಜುಗಳಲ್ಲಿ ನಿಯಮಿತವಾಗಿ ತಪಾಸಣೆ ನಡೆಸ್ತಾ ಇದ್ದು, ಕಳೆದ 1.5 ತಿಂಗಳ ಅವಧಿಯಲ್ಲಿ ತಪಾಸಣೆಯ ಸಂದರ್ಭ 10 ಮಂದಿ ವಿದ್ಯಾರ್ಥಿಗಳು ಡ್ರಗ್ಸ್ ಸೇವನೆ ಮಾಡಿರುವುದು ಪತ್ತೆಯಾಗಿದೆ. ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಡ್ರಗ್ಸ್ ನಿಯಮಿತ ತಪಾಸಣೆ ಕುರಿತಂತೆ 113 ಕಾಲೇಜುಗಳು ಮುಂದೆ ಬಂದಿವೆ. ಅದರಲ್ಲಿ ಕೆಲವೊಂದು ದೂರು ಹಾಗೂ ಅನುಮಾನದ ಮೇರೆಗೆ ತಪಾಸಣೆ ನಡೆಸಲಾದ 40 ಕಾಲೇಜುಗಳಲ್ಲಿ 10 ವಿದ್ಯಾರ್ಥಿಗಳಲ್ಲಿ ಡ್ರಗ್ಸ್ ಸೇವನೆ ಕಂಡು ಬಂದಿದ್ದು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಸಾರ್ವಜನಿಕವಾಗಿ ಈ ಅವಧಿಯಲ್ಲಿ 1200ಕ್ಕೂ ಅಧಿಕ ಮಂದಿಯ ತಪಾಸಣೆ ನಡೆಸಲಾಗಿದ್ದು, 478 ಮಂದಿ ಡ್ರಗ್ಸ್ ಸೇವನೆ ಮಾಡಿರುವುದು ಕಂಡು ಬಂದಿದೆ ಅಂತ ಹೇಳಿದರು. ಕಳೆದ 3 ತಿಂಗಳ ಅವಧಿಯಲ್ಲಿ 73 ಮಂದಿ ಡ್ರಗ್ಸ್ ಪೆಡ್ಲರ್ಗಳನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದು, 37 ಮಂದಿ ಇನ್ನೂ ಜೈಲಿನಲ್ಲಿದ್ದಾರೆ. ಈ ವರ್ಷ ಇದುವರೆಗೆ ಒಟ್ಟು 132 ಮಂದಿಯನ್ನ ದಸ್ತಗಿರಿ ಮಾಡಲಾಗಿದೆ. ಡ್ರಗ್ಸ್ ಪೂರೈಕೆ ಮತ್ತು ಸೇವನೆಗೆ ಸಂಬಂಧಿಸಿ 2023ರಲ್ಲಿ 713 ಪ್ರಕರಣಗಳಲ್ಲಿ 948 ಮಂದಿಯನ್ನ ಬಂಧಿಸಿ ಒಟ್ಟು 1,71,11,700 ರೂಪಾಯಿಗಳ ಮಾದಕ ದ್ರವ್ಯ ವಶಪಡಿಸಿಕೊಳ್ಳಲಾಗಿತ್ತು. 2025ರಲ್ಲಿ ಇದುವರೆಗೆ 477 ಪ್ರಕರಣಗಳಲ್ಲಿ 610 ಮಂದಿಯನ್ನ ಬಂಧಿಸಿ 2,04,23,650 ರೂಪಾಯಿ ಮೌಲ್ಯದ ನಿಷೇಧಿತ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಳೆದ 3 ದಿನಗಳ ಅವಧಿಯಲ್ಲಿ 4 ಮಂದಿ ಡ್ರಗ್ಸ್ ಪ್ಲೆಡ್ಡರ್ಗಳನ್ನು ವಶಪಡಿಸಿಕೊಂಡು ಅವರಿಂದ 2.5 ಕೆಜಿ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ ಅಂತ ವಿವರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿಗಳಾದ ಮಿಥುನ್ ಮತ್ತು ರವಿಶಂಕರ್ ಉಪಸ್ಥಿತರಿದ್ದರು. ಈ ಕಳೆದ ವರ್ಷ ಒಟ್ಟು 160 ಜನ NDPS ಕೇಸಸಲ್ಲಿ ಪೆಡ್ಲರ್ಸ್, ಕನ್ಸ್ಯೂಮರ್ಸ್ ಅಲ್ಲ, ಪೆಡ್ಲರ್ಸನ್ನು ಅರೆಸ್ಟ್ ಮಾಡಿದ್ದಾರೆ. ಈ ವರ್ಷ ಈವರೆಗೆ 132 ಜನ ಅರೆಸ್ಟ್ ಮಾಡಿದ್ದಾರೆ. ಸೊ ನಂಬರ್ ಇಸ್ ಕ್ವೈಟ್ ಹೈ. ಇನ್ನೂ ನಮಗೆ ಒಂದು 5 ತಿಂಗಳಿದೆ, ಇನ್ನೂ ಇದ್ದರೆ ಅವರು ಕೂಡ ಅರೆಸ್ಟ್ ಆಗ್ತಾರೆ. ಬಟ್ ಒನ್ ಥಿಂಗ್ ವಿ ಹ್ಯಾವ್ ಟು ನೋಟಿಸ್ ಇನ್ ದಿಸ್ ಈಸ್, ಎಷ್ಟು ಜನ ಇನ್ನೂ ಇದರಲ್ಲಿ 43 ಜನ ಜೈಲಲ್ಲೇ ಇದ್ದಾರೆ. ವಿ ಆರ್ ಮೇಕಿಂಗ್ ಶೂರ್ ದಟ್ ದೇ ವಿಲ್ ಸ್ಟೇ ಇನ್ ಜೈಲ್. ಮೊದಲು ಬೇಲ್ ಸಿಗ್ತಾ ಇತ್ತು ಬೇರೆ ಬೇರೆ ಕಾರಣಗಳಿಂದಾಗಿ. ಇವಾಗ 43 ಜನ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಜೈಲಲ್ಲೇ ಇದ್ದಾರೆ. ಮಧ್ಯೆ ಮಧ್ಯೆ ಅರೆಸ್ಟ್ ಆದವರು ಕೂಡ ಎಲ್ಲ ನಂಬರ್ ಸೇರಿದೆ ಇದರಲ್ಲಿ. ಈ ಕಳೆದ 3 ದಿವಸದಲ್ಲಿ ಕೂಡ 4 ಜನ NDPS ಪೆಡ್ಲರ್ಸನ್ನು ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ 3 ಜನ ಗಾಂಜಾ ಮಾರ್ತಾ ಇದ್ದಂಥವರನ್ನು ಅವರ ಹತ್ರಿಂದ 2.5 ಕೆಜಿ ಗಾಂಜಾ ರಿಕವರಿ ಮಾಡಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅದೇ ರೀತಿಯಲ್ಲಿ ಒಬ್ಬ ಆರೋಪಿ ಹತ್ರ 16 ಗ್ರಾಮ್ MDMA ರಿಕವರಿ ಮಾಡಲಾಗಿದೆ. ಎಲ್ಲರನ್ನೂ ಕೂಡ ಅರೆಸ್ಟ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಲಾಗಿದೆ. ಇನ್ಫಾರ್ಮೇಷನ್ ಎಲ್ಲ ಸೋರ್ಸಸ್ಸಿಂದ ಕೂಡ ಬರ್ತಾ ಇದೆ ಕಂಟಿನ್ಯೂಸ್ ಆಗಿ. ನಮ್ಮ QR ಕೋಡಿಂದ ಕೂಡ ಬರ್ತಾ ಇದೆ ಮುಖ್ಯವಾಗಿ. ಇಷ್ಟಲ್ಲದೆ ಕಾಲೇಜಲ್ಲಿ ವಾಲಂಟ್ರಿಯಾಗಿ ಟೆಸ್ಟಿಂಗ್ ಮಾಡ್ತಾ ಇದ್ದಾಗ ಅಲ್ಲಿ ಕೂಡ ಪಾಸಿಟಿವ್ ಬಂದಾಗ ಅವರು ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ. ಸೊ ಅಲ್ಲಿ ಅವರಿಗೆ ಯಾರು ಸೋರ್ಸ್ ಇದ್ದಾರೆ ಅವರನ್ನು ಕೂಡ ಐಡೆಂಟಿಫೈ ಮಾಡಿ ಅರೆಸ್ಟ್ ಮಾಡಲಾಗುತ್ತಿದೆ. ಒಟ್ಟಿನಲ್ಲಿ ಎಲ್ಲ ಕಡೆಯಿಂದ ವರ್ಕ್ ನಡೀತಾ ಇದೆ. ಎಲ್ಲ ಪಬ್ಲಿಕ್ಕು ಕೂಡ ಇನ್ಫಾರ್ಮೇಷನ್ ಶೇರ್ ಮಾಡ್ಕೋಬೇಕಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಯಿದ್ವಿ. ಈವರೆಗೆ ನಾವೆಲ್ಲ ಮಾತಾಡಿದಾಗ ಒಟ್ಟು 113 ಕಾಲೇಜಿನವರು ನಾವು ವಾಲಂಟ್ರಿಯಾಗಿ ಡ್ರಗ್ ಟೆಸ್ಟಿಂಗ್ ಮಾಡ್ತೀವಿ ಅಂತ ಹೇಳಿ ಟೆಸ್ಟಿಂಗ್ ಮಾಡೋದು ಸ್ಟಾರ್ಟ್ ಮಾಡಿದ್ದಾರೆ. ಈ ವಾಲಂಟ್ರಿ ಟೆಸ್ಟಿಂಗಲ್ಲಿ ಈವರೆಗೆ ಒಟ್ಟು 1200 ಜನ ಸ್ಟೂಡೆಂಟ್ಸ್ಗೆ ಡ್ರಗ್ ಟೆಸ್ಟಿಂಗ್ ಮಾಡಿಸಲಾಗಿದೆ. ಈ 1200 ಟೆಸ್ಟ್ ಮಾಡಿಸಿದವರೆಲ್ಲರಲ್ಲಿ ಕೂಡ ನಮಗೆ 10 ಜನ ಪಾಸಿಟಿವ್ ಬಂದಿದ್ದಾರೆ. 40 ಕಾಲೇಜ್ ಟೆಸ್ಟಿಂಗ್ ಆಗಿದೆ. ಅವರು 1211 ಜನ ಸ್ಟೂಡೆಂಟ್ಸ್ಗೆ ಬೇರೆ ಬೇರೆ ನಂಬರ್, ಕೆಲವರು 50 ಜನ ಸ್ಟೂಡೆಂಟ್ಸ್ ಇದ್ದಲ್ಲಿ 3-4 ಜನಕ್ಕೆ ಮಾಡಿದ್ದಾರೆ. ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಲ್ಲಿ ಜಾಸ್ತಿ ನಂಬರಿಗೆ ಮಾಡಿದ್ದಾರೆ. ಒಟ್ಟು 1217 ಸ್ಟೂಡೆಂಟ್ಸ್ ಟೆಸ್ಟಿಂಗ್ ಮಾಡಿದಾಗ 10 ಜನಕ್ಕೆ ಪಾಸಿಟಿವ್ ಬಂದಿತ್ತು. ಇವರೆಲ್ಲರಿಗೂ ಕೂಡ ಕೌನ್ಸಿಲಿಂಗ್ ಮಾಡಲಾಗಿದೆ. ಯಾರ್ಯಾರು ಇವರಿಗೆ ಸಪ್ಲೈ ಮಾಡಿದ್ದಾರೆ ಆ ಸೋರ್ಸಸ್ ಎಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಇದರಲ್ಲಿ ಎಲ್ಲ ರೀತಿ ಸ್ಟೂಡೆಂಟ್ಸು ಕೂಡ ಇದ್ದಾರೆ.